ಮಂಗಳೂರಿನ ಅಡ್ಯಾರ್ನ ಸಹ್ಯಾದ್ರಿ ಕಾಲೇಜಿನ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಎಂಬಿಎ ವಿಭಾಗವು ಸಹ್ಯಾದ್ರಿ ಕ್ಯಾಂಪಸ್ನಲ್ಲಿ ಸಹ್ಯಾದ್ರಿ ವಿಸ್ ರಸಪ್ರಶ್ನೆ 2020 ಆಯೋಜಿಸಿತು. ರಾಜ್ಯಮಟ್ಟದ 6ನೇ ಆವೃತ್ತಿಯ ಸಹ್ಯಾದ್ರಿ ವಿಸ್ ಕ್ವಿಜ್ನಲ್ಲಿ ಮಂಗಳೂರು ಅಕಾಡೆಮಿ ಆಫ್ ಪ್ರೊಫೆಷನಲ್ ಸ್ಟಡೀಸ್ ವಿದ್ಯಾರ್ಥಿಗಳ ತಂಡವು ಕ್ವಿಜ್ನ ಚಾಂಪಿಯನ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೆದ ಸಹ್ಯಾದ್ರಿ ವಿಸ್ ರಸಪ್ರಶ್ನೆ 2020 ವಿಪ್ರೋ ಲಿಮಿಟೆಡ್ನ ಗ್ಲೋಬಲ್ ಡೆಲಿವರಿ ಮತ್ತು ಎನೇಬಲ್ಮೆಂಟ್ನ ಜನರಲ್ ಮ್ಯಾನೇಜರ್ ಮತ್ತು ಎಚ್ಆರ್ ಮುಖ್ಯಸ್ಥ ಶ್ರೀ ಪ್ರವೀಣ್ ಕಾಮತ್ ಕುಂಬ್ಲಾ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಅತ್ಯಂತ ಸ್ಪರ್ಧಾತ್ಮಕ ಮಾರುಕಟ್ಟೆಗೆ ಪ್ರವೇಶಿಸಲು ವಿದ್ಯಾರ್ಥಿಗಳು ಹೇಗೆ ಸಜ್ಜಾಗಬೇಕು ಮತ್ತು ಅವರ ಪ್ರೊಫೈಲ್ಗೆ ಕೌಶಲ್ಯಗಳನ್ನು ಸೇರಿಸಬೇಕು ಎಂಬುದರ ಕುರಿತು ಮಾತನಾಡಿದರು. Understanding and keeping your eyes and ears open for facts of life which is around you. When I say facts of life which is around you, primarily which includes technology, people, organizations, businesses, and of course changing behavioral patterns of highly successful entrepreneurs, successful sports people, successful artists in this world. ಟ್ರೋಫಿಗಳನ್ನು ಅನಾವರಣಗೊಳಿಸಿದ ನಂತರ ಬೆಂಗಳೂರಿನ ಎಲ್ಎಲ್ಪಿಯ ಸಹಾಯಕ ಮತ್ತು ಸಂಸ್ಕೃತಿ ತಂಡದ ಪ್ರಖ್ಯಾತ ಭಂಡಾರಿ ಅವರು ಮಾತನಾಡಿ, ಸಹ್ಯಾದ್ರಿಯಲ್ಲಿ ಅವರ ಜೀವನದ ಬಗ್ಗೆ ಮತ್ತು ಸಂಸ್ಥೆಯು ಅವರ ಭವಿಷ್ಯವನ್ನು ಹೇಗೆ ರೂಪಿಸಿತು ಎಂಬುದರ ಕುರಿತು ಮಾತನಾಡಿದರು. ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶಗಳನ್ನು ಪಡೆದುಕೊಳ್ಳಬೇಕು ಎಂದು ಅವರು ವಿದ್ಯಾರ್ಥಿಗಳೊಂದಿಗೆ ಕಿವಿಮಾತು ಹೇಳಿದರು. ಸಹ್ಯಾದ್ರಿ ವಿಸ್ ರಸಪ್ರಶ್ನೆಯ 1ನೇ ಆವೃತ್ತಿಯಲ್ಲಿ ಸಂಘಟನಾ ಸಮಿತಿಯ ಸದಸ್ಯರಾಗಿದ್ದ ಅವರು ಅವರ ದಿನಗಳನ್ನು ನೆನಪಿಸಿಕೊಂಡರು. Sahyadri is taking up a very good initiative by organizing such a great event which boosts all the students of graduates and undergraduates self esteem, and also they will build up confidence to all the students here. And about my experience in Sahyadri, the only way I can tell is from nothing to something. So when I came back here, I was nothing. I didn't know so much about the college or about the industries. So all the lecturers here trained me. They gave me a push of how I can take up my career. So it's always you have to be open for learning. It shouldn't be that, okay, I'll just do this and not this. The only way you can achieve what you want is when you come out of your comfort zone. If you're there within your own comfort space and if you say this is what I can do, but not this. ಈ ಸಂದರ್ಭ ಸಹ್ಯಾದ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆರ್ ಶ್ರೀನಿವಾಸರಾವ್ ಕುಂಟೆ, ಡೀನ್ ಸ್ಟ್ರಾಟಜಿಕ್ ಪ್ಲಾನಿಂಗ್ ಪ್ರೊಫೆಸರ್ ರಮೇಶ್ ಕೆಜಿ, ಬೆಂಗಳೂರಿನ ಸಿಇಒ ಹಕುನಾ ಮಠಾಟ ರಕ್ಷಿತ್ ಶೆಟ್ಟಿ, ಮಂಗಳೂರು ಅಧ್ಯಯನದ ಅಧ್ಯಕ್ಷ ಮತ್ತು ಕಾರ್ಡೋಲೈಟ್ನ ಜನರಲ್ ಮ್ಯಾನೇಜರ್ ಶ್ರೀ ದಿವಾಕರ್ ಕದ್ರಿ, ಸಹ್ಯಾದ್ರಿ ವಿಸ್ ರಸಪ್ರಶ್ನೆ 2020 ಮುಖ್ಯ ಸಂಯೋಜಕರಾದ ಪ್ರೊಫೆಸರ್ ಪದ್ಮನಾಭ ಬಿ, ಎಂಬಿಎ ಡಾಕ್ಟರ್ ವಿಶಾಲ್ ಸಮರ್ಥ ಉಪಸ್ಥಿತರಿದ್ದರು. ಕಾಲೇಜು ಮಟ್ಟದ ರಸಪ್ರಶ್ನೆಯಲ್ಲಿ ಸುಮಾರು 9,000 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅದರಲ್ಲಿ 6ನೇ ಆವೃತ್ತಿಯ ಸಹ್ಯಾದ್ರಿ ವಿಸ್ ರಸಪ್ರಶ್ನೆಯ ಗ್ರ್ಯಾಂಡ್ ಫಿನಾಲೆಗಾಗಿ ಮಂಗಳೂರು, ಉಡುಪಿ, ಕೊಡಗು, ಕಾರವಾರ, ಬೆಳಗಾವಿ, ಉತ್ತರ ಕನ್ನಡ ಮತ್ತು ಕಾಸರಗೋಡಿನ ಆಯ್ದ 48 ಕಾಲೇಜುಗಳ 990 ವಿದ್ಯಾರ್ಥಿಗಳು ಕ್ಯಾಂಪಸ್ನಲ್ಲಿ ಭಾಗವಹಿಸಿದ್ರು. ಇನ್ನು ಸ್ಪರ್ಧೆಯಲ್ಲಿ ಮ್ಯಾಪ್ಸ್ ಕಾಲೇಜು ಅತ್ಯುತ್ತಮ ಅಂಕ ದಾಖಲಿಸಿದೆ. ಮೊದಲ 2 ಸುತ್ತುಗಳಲ್ಲಿ ಮಂಗಳೂರು ಅಕಾಡೆಮಿ ಆಫ್ ಪ್ರೊಫೆಷನಲ್ ಸ್ಟಡೀಸ್ ತಂಡವು ಮುನ್ನಡೆಯನ್ನ ಸಾಧಿಸಿತ್ತು. ಅದರಂತೆ ಕೊನೆಯ ಸುತ್ತಿನಲ್ಲೂ ಅತ್ಯುತ್ತಮ ಅಂಕ ದಾಖಲಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಚಾಂಪಿಯನ್ ತಂಡದಲ್ಲಿ ಸ್ಕಂದಕೃಷ್ಣ, ತ್ರಿಶೂಲ್ ಎಂವಿ ಮತ್ತು ಅನುರಾಗ್ ಉಪಸ್ಥಿತರಿದ್ದರು. ವಿಜೇತ ತಂಡವು ಟ್ರೋಫಿ ಹಾಗೂ 25,000 ರೂಪಾಯಿ ನಗದು ಬಹುಮಾನವನ್ನ ಪಡೆದುಕೊಂಡಿತು. ಸಹ್ಯಾದ್ರಿ ವಿಸ್ ಕ್ವಿಜ್ ರನ್ನರ್ ಅಪ್ ಪ್ರಶಸ್ತಿಯು ಉಜಿರೆ ಎಸ್ಡಿಎಂ ಕಾಲೇಜಿನ ತಂಡದ ಪಾಲಾಯಿತು. ಸುಮಂತ್ ಕೆ, ಶ್ರೀರಾಮ ಮತ್ತು ವರ್ಗೀಸ್ ಥಾಮಸ್ ಉತ್ತಮ ಸ್ಪರ್ಧೆಯನ್ನ ನೀಡಿದ್ರು. ಮೊದಲ ಸ್ಥಾನ ಪಡೆಯುವ ಕನಸು ಈಡೇರಲಿಲ್ಲ. ವಿಜೇತ ತಂಡಕ್ಕೆ ಟ್ರೋಫಿ ಹಾಗೂ 15,000 ರೂಪಾಯಿ ನಗದು ಬಹುಮಾನವನ್ನ ನೀಡಲಾಯಿತು. 3ನೇ ಸ್ಥಾನವು ನಿಟ್ಟೆಯ ಡಾಕ್ಟರ್ ಎನ್ಎಸ್ಎಎಂ ಪ್ರಥಮ ದರ್ಜೆ ಕಾಲೇಜಿನ ತಂಡದ ಪಾಲಾಗಿದೆ.
ಗಗನ್ ವಿ ಪಾಲಿಮಾರ್, ಕೆ ಗೌತಮ್ ಮತ್ತು ರಿಯಾ ಮ್ಯಾನೇಜರ್ಸ್ ತಂಡವು ಟ್ರೋಫಿ ಹಾಗೂ 10,000 ರೂಪಾಯಿ ನಗದು ಪ್ರಶಸ್ತಿಯನ್ನು ಪಡೆದುಕೊಂಡಿತು.